ಮುಚ್ಚಿಹೋದ ಸರ್ಕಾರಿ ಶಾಲೆ ಇದೀಗ ಪಾಳು ಬಿದ್ದು ಕುಡುಕರ ಅಡ್ಡಿಯಾಗುವುದರ ಜೊತೆಗೆ ಅನೈತಿಕ ಚಟುವಟಿಕೆಗಳ ತಾಣವಾಗುತ್ತಿದೆ. ದಯವಿಟ್ಟು ಈ ಕಟ್ಟಡವನ್ನು ರಕ್ಷಿಸಿ, ಕೊಠಡಿಗಳಿಗೆ ಬೀಗ ಹಾಕಿ ವಸ್ತುಗಳನ್ನು ಭದ್ರಪಡಿಸುವಂತೆ ಶಿಕ್ಷಣಾಧಿಕಾರಿಗೆ ಹಲವು ಬಾರಿ ಸೂಚಿಸಿದ್ರೂ ಉಡಾಪೆಯ ಹೇಳಿಕೆ ನೀಡುವ ಮೂಲಕ ಸರ್ಕಾರಿ ಕಟ್ಟಡ ಉಳಿಸುವಲ್ಲಿ ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯ ಧೋರಣೆ ತೋರಿಸಿದ್ದಾರೆ ಎಂದು ಹಳೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಕ್ಷೇತ್ರ ಶಿಕ್ಷಣಾಧಿಕಾರಿ ಶಶಿಧರ್ ಜಿಎಸ್ ವಿರುದ್ಧ ಕೆಂಡ ಮಂಡಲರಾಗಿದ್ದಾರೆ. ಹೌದು, ಪುಲ್ಕೇರಿ ಜಿಲ್ಲಾ ಪಂಚಾಯಿತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡಕ್ಕೆ ಬೀಗ ಹಾಕದೇ ಇರುವುದರಿಂದ ಕೊಠಡಿಯೊಳಗೆ ಅನೈತಿಕ ಚಟುವಟಿಕೆಗಳು ಹೆಚ್ಚಾಗಿ ನಡೆಯುತ್ತಿವೆ. ಅಲ್ಲದೆ ಕೊಠಡಿಯೊಳಗೆ ಇದ್ದ ಕಪಟು ಬೆಂಚುಗಳನ್ನು ಕಳ್ಳರು ಹೊತ್ತೊಯ್ದಿದ್ದಾರೆ. ಇಷ್ಟಾದರೂ ಶಿಕ್ಷಣಾಧಿಕಾರಿ ಎಚ್ಚೆತ್ತುಕೊಂಡಿಲ್ಲ. ಪರಿಣಾಮ ಮತ್ತೆ ಫೆಬ್ರವರಿ 15ರಂದು ಇನ್ನೊಂದು ಕೊಠಡಿಗೆ ನುಗ್ಗಿ ಮತ್ತೆ ಶಾಲಾ ಪರಿಕರಗಳನ್ನು ಕದ್ದುಕೊಂಡು ಹೋಗಿದ್ದಾರೆ. ಈ ಬಗ್ಗೆ ಶಿಕ್ಷಣಾಧಿಕಾರಿಗಳಿಗೆ ಸಾರ್ವಜನಿಕರು ತಿಳಿಸಿದರೂ ಕಿವಿಗೆ ಹಾಕಿಕೊಳ್ಳದ ಶಿಕ್ಷಣಾಧಿಕಾರಿ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ. ಸರ್ಕಾರಿ ಶಾಲೆಗಳು ಮಕ್ಕಳಿಲ್ಲದೆ ಮುಚ್ಚಿ ಹೋಗಿರಬಹುದು, ಆದರೆ ಶಾಲೆಯ ಕಟ್ಟಡಗಳು ಹಾಗೂ ಶಾಲೆಯ ಪರಿಕರಗಳು ಚೆನ್ನಾಗಿವೆ. ಅವುಗಳನ್ನು ರಕ್ಷಿಸಿ ಶಾಲೆಗೆ ಬೀಗ ಹಾಕಿ ಭದ್ರತೆ ಮಾಡುವ ಕೆಲಸ ಜವಾಬ್ದಾರಿ ಶಿಕ್ಷಣ ಇಲಾಖೆಯದ್ದಾಗಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಕೇವಲ ಪ್ರಚಾರದ ಗುಂಗಿನಲ್ಲಿ ಇದ್ದಾರೆ ಹೊರತು ಇಲಾಖೆಯ ಆಸ್ತಿ ರಕ್ಷಿಸುವ ಪ್ರಯತ್ನದಲ್ಲಿಲ್ಲ. ಈಗಾಗಲೇ ನಾವು ದೂರವಾಣಿ ಮೂಲಕ ದೂರು ನೀಡಿದ್ದೇವೆ. ಪತ್ರಿಕೆಯಲ್ಲಿ ವರದಿ ಪ್ರಕಟವಾಗಿದ್ದರೂ ಏನೂ ಕ್ರಮ ಕೈಗೊಳ್ಳದೇ ಇರುವುದು ಬೇಸರ ತಂದಿದೆ. ಮಾಹಿತಿ ಸಲಹೆ ನೀಡಿದರೆ ಸರಿಯಾದ ಉತ್ತರ ನೀಡದೆ ನಮ್ಮ ಬಾಯಿಯನ್ನೇ ಮುಚ್ಚಿಸುವ ಕೆಲಸ ಮಾಡ್ತಿದ್ದಾರೆ ಎಂದು ಸ್ಥಳೀಯ ನಿವಾಸಿ ಅಬ್ದುಲ್ ಶೇಖ್ ತಿಳಿಸಿದ್ದಾರೆ. ಇಲ್ಲಿ ಸಾಣೂರು ಗ್ರಾಮದವರು, ಇಲ್ಲಿ ಶಾಲೆಯಲ್ಲಿ ಅನೇಕ ಚಟುವಟಿಕೆಗಳು ನಡೆಯುತ್ತಾ ಇರುತ್ತದೆ. ಮತ್ತೆ ಇಲ್ಲಿ ಬಾಗಿಲು ಎಲ್ಲ ಒಡೆದು ಒಳಗೆ ನುಗ್ಗಿ ಅವರೆಲ್ಲ ಏನೇನು ಮಾಡುತ್ತಾರೆ ನಮಗೆ ಏನು ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರಿಗೆ ನಾವು ಇದರ ಮೊದಲು ಕೂಡ ಅವರಿಗೆ ತಿಳಿಸಿದ್ದೇವೆ. ಆದರೂ ಸಹ ಏನೂ ಪ್ರಯೋಜನ ಆಗಲಿಲ್ಲ. ಪುನಃ ಒಂದು ಬಾಗಿಲನ್ನು ಒಡೆದು ಇಲ್ಲಿ ಎಲ್ಲ ಆಫೀಸಲ್ಲಿ ಚೆಲ್ಲಾಪಿಲ್ಲಿ ಮಾಡಿದ್ದಾರೆ. ಇದು ನಮ್ಮ ಸುಭಾಷ್ ಕಾಮತ್ ಅವರ ಚಿಕ್ಕಪ್ಪ ಸುಬ್ರಾಯ ಕಾಮತ್ ಅವರು ಮಾಡುವಂಥ ಒಂದು ಸಾಧನೆ ಇದು ಶಾಲೆಗೋಸ್ಕರ. ಇದಕ್ಕೆ ಸಂಬಂಧಪಟ್ಟವರು ಇದಕ್ಕೆ ಗಮನವನ್ನು ಕೊಟ್ಟು ಏನು ಅಂತ ಹೇಳಿ ಇದಕ್ಕೆ ನೋಡಬೇಕು. ಶಿಕ್ಷಣಾಧಿಕಾರಿ ಶಶಿಧರ್ ಹೇಳಿಕೆಗೆ ರಕ್ಷಣೆ ಮಾಡುವುದಾಗಿ ಭರವಸೆಯನ್ನ ನೀಡಿದ್ದರು. ಇಂದಿಗೆ 4 ತಿಂಗಳು ಕಳೆದ್ರೂ ಶಿಕ್ಷಣಾಧಿಕಾರಿ ಅತ್ತ ಭೇಟಿ ಕೂಡ ನೀಡಿಲ್ಲ, ಬೀಗವೂ ಹಾಕಿಲ್ಲ. ಇದರಿಂದಾಗಿ ಇನ್ನೊಂದು ಕೊಠಡಿಗೆ ನುಗ್ಗಿ ಕಪಟುಗಳನ್ನು ಒಡೆದು ಪರಿಕರ, ಕೆಲ ದಾಖಲೆಗಳನ್ನು ಕದ್ದುಕೊಂಡು ಹೋಗಿರುವ ವಿಚಾರವನ್ನು ಮತ್ತೆ ನೆನಪಿಸಿದಾಗ ಏನು ಮಾಡಲಿಕ್ಕೆ ಆಗುತ್ತೆ? ಶಾಲೆ ಇಲ್ಲದ ಮೇಲೆ ನಮಗೆ ಇದಕ್ಕೆ ಸಂಬಂಧ ಇಲ್ಲ. ಪಂಚಾಯತ್ನವರು ಅದನ್ನು ನೋಡಿಕೊಳ್ಳಬೇಕು. ಪಂಚಾಯತ್ನಲ್ಲಿ ಕೇಳಿ, ಇಲ್ಲವಾದರೆ ಸಲಹೆ ನೀಡಿ ಎಂದು ಶಿಕ್ಷಣಾಧಿಕಾರಿ ಹೇಳಿದ್ದಾರೆ. ಇದೇ ವೇಳೆ ಸಾಣೂರು ಪಂಚಾಯತ್ ಪಿಡಿಒ ಮಧು ಮಾತನಾಡಿ, ಶಿಕ್ಷಣ ಇಲಾಖೆಯಿಂದ ಪಂಚಾಯತ್ಗೆ ಕಟ್ಟಡ ಹಸ್ತಾಂತರ ಮಾಡುವ ಸಂದರ್ಭ ಹಲವಾರು ನಿಯಮಗಳಿವೆ. ಅಲ್ಲಿರುವ ಸ್ವತ್ತುಗಳ ಪಟ್ಟಿ ಮಾಡಿ ನಮಗೆ ನೀಡಬೇಕು. ಆದರೆ ನಮ್ಮ ಪಂಚಾಯತ್ಗೆ ಈವರೆಗೆ ಹಸ್ತಾಂತರವಾಗಿಲ್ಲ ಎಂದರು. ಈಗ ಈ ಶಾಲೆಯ ಗತಿ ನೋಡಿದ್ರೆ ಶಿಕ್ಷಣ ಇಲಾಖೆ ಇದೆಯೋ ಇಲ್ಲವೋ ಅಂತ ಒಂದು ಅನ್ನಿಸ್ತದೆ. ಸರ್ಕಾರ ಕನ್ನಡ ಶಾಲೆಯನ್ನು ಉಳಿಸಬೇಕಂತ ಏನು ಬಾಯಲ್ಲಿ ಮಾತಾಡ್ತದೆ, ಅದನ್ನು ಇಲ್ಲಿ ಈ ಕಾರ್ಯರೂಪದಲ್ಲಿ ಕಾಣ್ತಾ ಇಲ್ಲ. ಸಾಣೂರು ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ಈ ಶಾಲೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮತಗಟ್ಟೆಯನ್ನು ಇಲ್ಲಿ ಆಯೋಜನೆ ಮಾಡ್ತದೆ ಈ ಭಾಗಕ್ಕೆ. ಆದರೆ ಇವತ್ತು ಈ ಪರಿಸ್ಥಿತಿ ನೋಡುವಾಗ ಸರ್ಕಾರಿ ಇಲಾಖೆಯವರು ಇದಕ್ಕೆ ಒಂದಿತ್ತು ಕಿಂಚಿತ್ತು ಪ್ರಯತ್ನವನ್ನು ಪಡಲಿಲ್ಲ. ಮತ್ತು ಈಗ ಬಂದು ನೋಡುವಾಗ ಈ ಶಾಲೆಯ ಬಾಗಿಲುಗಳು ತೆರೆದು ಪುಸ್ತಕಗಳು, ಕಬಾಟುಗಳು, ಇರುವಂತಹ ಸಾಮಗ್ರಿಗಳು ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವುದು ಕಾಣ್ತದೆ. 4 ಕ್ಲಾಸುಗಳಲ್ಲಿ ಇದೇ ರೀತಿ ಇದೆ. ಪರಿಸರದವರು ಪೊಲೀಸ್ ಸ್ಟೇಷನಿಗೆ, ಶಿಕ್ಷಣ ಇಲಾಖೆಗೆ ತಿಳಿಸಿದರೂ ಯಾರೂ ಬಂದು ಇದರ ಮುತುವರ್ಜಿಯನ್ನು ವಹಿಸಿಕೊಳ್ತಾ ಇಲ್ಲ.
ಕಾರ್ಕಳದ ಸಾಣೂರಿನ ಪುಲ್ಕೇರಿಯಲ್ಲಿರುವ ಜಿಲ್ಲಾ ಪಂಚಾಯಿತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಮುಚ್ಚಲಾಗಿದೆ. ಆದರೆ ಕಟ್ಟಡಕ್ಕೆ ಬೀಗ ಹಾಕದೇ ಇರುವುದರಿಂದ ಅನೈತಿಕ ಚಟುವಟಿಕೆಗಳ ತಾಣವಾಗುತ್ತಿದೆ. ಕೂಡಲೇ ಶಿಕ್ಷಣಾಧಿಕಾರಿಗಳು ಸರ್ಕಾರಿ ಕಟ್ಟಡವನ್ನು ಉಳಿಸುವಲ್ಲಿ ಸಹಕರಿಸಬೇಕಾಗಿದೆ. ಖಲೀಲ್ V4 News 24/7 ಕಾರ್ಕಳ.